ಶ್ರೀ ಸಾಯಿ ನಾಗರಿಕ ಸೇವಾ ಟ್ರಸ್ಟ್ ಸಮಾಜ ಸೇವೆ ಮತ್ತು ಭ್ರಷ್ಟಾಚಾರದ ವಿರುದ್ಧದ ಸಂಘಟನೆಯಾಗಿದೆ. ಈಗಾಗಲೇ ಬೋಳಾ ಹಾಗೂ ನೆರೆಹೊರೆಯ ಗ್ರಾಮಗಳನ್ನು ಒಳಗೊಂಡಂತೆ ಕಾರ್ಯಾರಂಭಗೊಂಡಿದ್ದು, ಈ ಸಂಸ್ಥೆಯು ಸಮಾಜದ ನಾಗರಿಕ ಸೇವಾ ಶ್ರೇಯಸ್ ಮತ್ತು ಅಭಿವೃದ್ಧಿಯನ್ನ ಗಮನದಲ್ಲಿ ಇಟ್ಟುಕೊಂಡು ದೀನದಲಿತರ, ನಿರ್ಗತಿಕರ, ವಂಚಿತರ ಧ್ವನಿಯಾಗಿ ಹಾಗೂ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಜೀವನದ ಅವಶ್ಯಕತೆಗಳ ಬಗ್ಗೆ ಆಶಯವನ್ನ ಹೊಂದಿರತಕ್ಕ ಸಂಸ್ಥೆಯಾಗಿದೆ ಅಂತ ಗೌರವಾಧ್ಯಕ್ಷರಾದ ಬೋಳಾ ಸದಾಶಿವ ಶೆಟ್ಟಿ ಹೇಳಿದರು. ಅವರು ನಿಟ್ಟಿಯ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಸಮಾಜದಲ್ಲಿ ಬಡವರ ಮತ್ತು ನಿರ್ಗತಿಕರಿಗೆ ಅನಾರೋಗ್ಯ ಸಂದರ್ಭದಲ್ಲಿ ಹಾಗೂ ಬಡ ವಿದ್ಯಾರ್ಥಿಗಳು ಎಂಬ ಕಾರಣಕ್ಕಾಗಿ ಅಬಲೆಯರು ಮತ್ತು ಅಶಕ್ತ ಹೆಣ್ಣು ಮಕ್ಕಳ ಕಾರಣಕ್ಕಾಗಿ ಸಹಕಾರವನ್ನ ಮಾಡ್ತಾ ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡುವುದು ಈ ಸಂಸ್ಥೆಯ ಧ್ಯೇಯ ಉದ್ದೇಶವಾಗಿದೆ. ಸರ್ಕಾರದ ಭ್ರಷ್ಟಾಚಾರಗಳು, ಸರ್ಕಾರಿ ಸಂಸ್ಥೆಗಳಲ್ಲಿ ಸ್ವಜನ ಪಕ್ಷಪಾತಗಳು, ಅಧ್ಯಕ್ಷ ಅಧಿಕಾರಿಗಳ ಅನ್ಯಾಯಗಳು, ಸಾರ್ವಜನಿಕ ಹಣ ದುರುಪಯೋಗ, ದುಂದುವೆಚ್ಚಗಳು ಮೊದಲಾದ ಅವ್ಯವಸ್ಥೆಯ ವಿರುದ್ಧ ಸಮಾಜಮುಖಿ ಹೋರಾಟಗಳನ್ನು ಮಾಡ್ತಾ ಸಾಮಾಜಿಕ ನ್ಯಾಯದ ಬಗ್ಗೆ ಜನರನ್ನ ಸಂಘಟನೆ ಮಾಡಿ ಸುಖಿ ಸಮಾಜದ ನಿರೀಕ್ಷೆಯನ್ನ ಇಟ್ಟುಕೊಂಡ ಸಂಘಟನೆಗೆ ಶ್ರೀ ಸಾಯಿ ನಾಗರಿಕ ಸೇವಾ ಟ್ರಸ್ಟ್ ಆಗಿರುತ್ತೆ ಅಂತ ಹೇಳಿದರು. ಜನಪ್ರತಿನಿಧಿಗಳೇ ಸರ್ಕಾರಿ ಗುತ್ತಿಗೆಯನ್ನು ಮಾಡ್ತಕ್ಕಂಥದ್ದು ನಾವು ಎಲ್ಲ ಕಡೆಯನ್ನು ನೋಡ್ತಾ ಇದ್ದೇವೆ. ಇದು ಒಂದು ಕೆಟ್ಟ ಸಂದೇಶ. ಸರ್ಕಾರದ ಹಣವನ್ನು ಸರಿಯಾದ ರೀತಿಯಲ್ಲಿ ವಿನಿಯೋಗ ಮಾಡಬೇಕು. ಯಾವುದೇ ರೀತಿಯಲ್ಲಿ ಪೋಲಾಗಬಾರದು. ಸರ್ಕಾರಿ ಗುತ್ತಿಗೆದಾರರು ಮಾಡತಕ್ಕಂಥ ಯಾವುದೇ ಗುತ್ತಿಗೆ ಕೆಲಸಗಳು ಅದು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಆಗಬೇಕು ಮತ್ತು ಸರಿಯಾದ ಮಾನದಂಡದಲ್ಲಿ ಕೆಲಸ ಆಗಬೇಕು ಅನ್ನೋದು ನಮ್ಮ ಆಶಯ. ಸರ್ಕಾರದ್ದು ಆಶಯ, ಜನತೆಯೂ ಆಶಯ, ಜನರದ್ದು ಆಶಯ. ಆದರೆ ಇವತ್ತಿನ ದಿನಮಾನಗಳಲ್ಲಿ ಜನಪ್ರತಿನಿಧಿಗಳೇ ಆ ಗುತ್ತಿಗೆಯನ್ನು ಮಾಡಿದರೆ, ಅದು ಸಿವಿಲ್ ಇರ್ಬೋದು, ಎಲೆಕ್ಟ್ರಿಕಲ್ ಇರ್ಬೋದು, ಎಲೆಕ್ಟ್ರಾನಿಕ್ ಯಾವುದೇ ಇರ್ಬೋದು, ಮಾಡಿದರೆ ಅದರ ತಫಾವತುಗಳನ್ನು, ಅದರ ಲೋಪದೋಷಗಳನ್ನು, ಕಳಪೆ ಗುಣಮಟ್ಟವನ್ನು ಯಾರಲ್ಲಿ ನಾವು ನಿವೇದನೆ ಮಾಡಿಕೊಳ್ಳೋದು, ಅದರ ದೂರಿನ ಬಗ್ಗೆ ನಾವು ಯಾರಲ್ಲಿ ಹೇಳಿಕೊಳ್ಳೋದು ಎಂಬ ಒಂದು ಚಿಂತೆ ಇವತ್ತು ಎಲ್ಲ ನಮ್ಮ ಜನರಲ್ಲಿ ಬೇರೂರಿದೆ. ಈ ಚಿಂತೆಯನ್ನು ದೂರ ಮಾಡಬೇಕಾದ್ರೆ ಪ್ರತಿ ಗ್ರಾಮದ ಬೇರೆ ಬೇರೆ ಸಂಘಟನೆಗಳು ಅದರ ವಿರುದ್ಧ ಕೆಲಸ ಮಾಡಬೇಕು. ಅಂಥ ಕೆಲಸ ಮಾಡುವಂಥವ್ರ ವಿರುದ್ಧ ಅದು ಸರಿಯಲ್ಲ ಮಾಡುವಂಥದ್ದು. ನಾವು ಈಗ ಸರ್ಕಾರದ ನಿಯಮ ಪ್ರಕಾರ ಏನಂದರೆ ಆನ್ ಪ್ರೋಸೆಸ್ಸಲ್ಲಿ ಅಗ್ರಿಮೆಂಟ್ ಇರಬಾರ್ದು ಅಂತ. ಬಟ್ ಅದು ಸರಿಯಲ್ಲ. ಆನ್ ಪ್ರೋಸೆಸ್ಸಲ್ಲಿ ಅಂದರೆ ಇನ್ನೊಬ್ಬರ ಹೆಸರಲ್ಲಿ ಅವು ಮಾಡ್ತಾನೆ ಕೆಲಸವನ್ನು. ನಾವು ಹೇಳುವಂಥದ್ದು 5 ವರ್ಷದ ಹಿಂದೆ ಅವು ಪ್ರತ್ಯಕ್ಷ ಆಗಲಿ ಪರೋಕ್ಷವಾಗಲಿ ಯಾವುದೇ ಗುತ್ತಿಗೆಯನ್ನು, ಸರ್ಕಾರಿ ದಳ್ಳಾಳಿಯನ್ನು ಮಾಡಿರಬಾರ್ದು. ಈ ಸಂದರ್ಭದಲ್ಲಿ ಸೋಮಶೇಖರ್ ಶೆಟ್ಟಿ, ಕಿಶೋರ್ ಕುಮಾರ್, ಶಿವರಾಮ್ ಆಚಾರ್ಯ, ಸುನಿಲ್ ದೇವಾಡಿಗ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.